ಮಹಾಮಾರಿ ಕೊರೋನಾ ನಿರ್ಬಂಧಗಳ ನಡುವೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಮಾದರಿ ಮದುವೆ ನಡೆದಿದೆ. ಉಡುಪಿ ನಗರದ ಅಂಬಾಗಿಲು ಪುತ್ತೂರಿನ ಎಲ್ವಿಟಿ ದೇವಸ್ಥಾನದಲ್ಲಿ ಸರಳ ಮದುವೆ ನೆರವೇರಿತು. ಕೇವಲ 50 ಜನ ಮಾತ್ರ ಮದುವೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಸರ್ಕಾರ ಸೂಚಿಸಿತ್ತು. ಅದರಂತೆ 40ರಿಂದ 50 ಜನ ಆಪ್ತ ಸಂಬಂಧಿಕರು ಮಾತ್ರ ಮದುವೆಯಲ್ಲಿ ಪಾಲ್ಗೊಂಡ್ರು. ಮದುವೆ ಸಮಾಗಮಕ್ಕೆ ಬರುವಂತಹ ಮೊದಲು ಬಾಗಿಲಿನಲ್ಲೇ ಥರ್ಮಲ್ ಸ್ಕ್ಯಾನಿಂಗ್, ಸ್ಯಾನಿಟೈಸರ್ಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಮಾಸ್ಕ್ ಇಲ್ಲದೆ ಯಾರೊಬ್ಬರಿಗೂ ಕೂಡ ಮದುವೆ ಮನೆಗೆ ಪ್ರವೇಶ ಇರಲಿಲ್ಲ. ಮದುವೆಗೆ ಬಂದಂತಹ ಪ್ರತಿಯೊಬ್ಬರ ಫೋನ್ ನಂಬರ್ ಮತ್ತು ವಿಳಾಸವನ್ನ ಮದುವೆ ಮನೆಯವರು ತೆಗೆದುಕೊಂಡಿದ್ದಾರೆ. ಇನ್ನು ಸಭಾಂಗಣದಲ್ಲೂ ಕೂಡ ಅಷ್ಟೇ ಕುರ್ಚಿಗಳನ್ನು ಸಾಮಾಜಿಕ ಅಂತರ ಇಟ್ಟುಕೊಂಡೇ ಜೋಡಿಸಲಾಗಿತ್ತು. ಗುಂಪು ಸೇರೋದಾಗಲಿ, ಮಹಿಳೆಯರು ಹರಟೆ ಹೊಡೆಯೋದಾಗಲಿ ಯಾವುದನ್ನು ಕೂಡ ಮಾಡಬಾರದು ಅಂತ ತಹಶೀಲ್ದಾರರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ರು. ನೂತನ ವಧುವರರಿಗೆ ಕೂಡ ಮದುವೆಗೆ ಬಂದ ಎಲ್ಲರೂ ಶುಭ ಕೋರುವಂತಹ ಅವಕಾಶ ಇರಲಿಲ್ಲ. ಮದುವೆ ಊಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿತ್ತು. ಜಿಲ್ಲಾಡಳಿತದ ಆದೇಶದಂತೆ ಮದುವೆ ಸಮಾರಂಭವನ್ನು ಅದಕ್ಕೆ ಬೇಕಾದಂಥ ಥರ್ಮಲ್ ಸ್ಕ್ರೀನಿಂಗು, ಸ್ಯಾನಿಟೈಸೇಷನ್ನು ಹಾಗೆ ಮಾಸ್ಕ್ ಎಲ್ಲವನ್ನು ಅಳವಡಿಸಿಕೊಂಡು 50 ಜನರ ಒಳಗೆ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಇದಕ್ಕೆ ನಮ್ಮ ಸಮಾರಂಭದವರು ಸಹ ಅದಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾಮಾಜಿಕ ಅಂತರವನ್ನು ಸಹ ನಾವು ಕಾಪಾಡಿಕೊಳ್ಬೇಕು ಅಂತ ಎಲ್ಲರಿಗೂ ತಿಳಿಸಿದ್ದೇವೆ. ಅದರ ಪ್ರಕಾರ ಎಲ್ಲ ಚೇರ್ಸು ಎಲ್ಲದ ಸುಮಾರು 1 ಮೀಟರ್ ದೂರದಲ್ಲಿ ಇರಿಸಿ ಅದಕ್ಕೆ ವ್ಯವಸ್ಥೆ ಮಾಡಲಾಗಿದೆ.